ಕಾರ್ಕಳದಲ್ಲಿ ಮಳೆ ನೀರು ಹರಿದು ಹೋಗುವ ಚರಂಡಿಗೆ ಕೊಳಚೆ ನೀರನ್ನು ಯಾರೋ ಬಿಟ್ಟಿದ್ದು ಇಡೀ ಗ್ರಾಮವೇ ಗಬ್ಬು ನಾರುವಂತಾಗಿದೆ. ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಹಂಚಿಕಟ್ಟೆ ಎಂಬಲ್ಲಿ ಮಳೆ ನೀರು ಹರಿದು ಹೋಗುವ ಚರಂಡಿಗೆ ಯಾರೋ ಕೊಳಚೆ ನೀರು ಬಿಡುತ್ತಿದ್ದು ಇದರಿಂದ ಪರಿಸರವಿಡೀ ಗಬ್ಬು ನಾರುವಂತಾಗಿದೆ. ಚರಂಡಿಗೆ ಕೊಳಚೆ ನೀರು ಬಿಡದಂತೆ ಇವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಾರ್ಕಳ ಉಡುಪಿ ಮುಖ್ಯ ರಸ್ತೆಯ ಹಂಚಿಕಟ್ಟೆಯಲ್ಲಿ ಹಳೆಯ ಸನ್ಮಾನ್ ಚಿತ್ರಮಂದಿರದ ಎದುರಿನ ಚರಂಡಿಯಲ್ಲಿ ಕಳೆದ ಹಲವು ಸಮಯಗಳಿಂದ ಕೊಳಚೆ ನೀರು ನಿಂತು ಸೊಳ್ಳೆ ಉತ್ಪತ್ತಿ ಕೇಂದ್ರವಾಗಿದ್ದಲ್ಲದೆ ಈ ಪ್ರದೇಶದಲ್ಲಿ ಕೆಟ್ಟ ವಾಸನೆ ಬರುತ್ತಿದೆ. ಇಲ್ಲಿ ನಡೆದುಕೊಂಡು ಹೋಗುವವರು ಮೂಗು ಮುಚ್ಚಿಕೊಂಡೇ ಓಡಾಡುವಂತಾಗಿದೆ. ಮಳೆ ನೀರು ಹರಿದು ಹೋಗುವ ಚರಂಡಿಗೆ ಈ ರೀತಿಯಾಗಿ ಕೊಳಚೆ ನೀರು ಬಿಡುವುದು ಅಕ್ಷಮ್ಯ ಅಪರಾಧವಾಗಿದ್ದರೂ ಸಹ ಈ ರೀತಿಯಾಗಿ ಹಲವು ಸಮಯಗಳಿಂದ ಇಂತಹ ದುಷ್ಕೃತ್ಯವನ್ನು ಯಾರು ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳದ ಪುರಸಭೆಯ ವಿರುದ್ಧವೂ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು.